ಜೆಸಿ ಪಂಜಾಬ್ ಪಂಚಶ್ರೀಗೆ ಅತ್ಯುತ್ತಮ ಘಟಕ ವಿನ್ನರ್ ಪ್ರಶಸ್ತಿಯು ಮಡಂತ್ಯಾರಿನಲ್ಲಿ ನಡೆದ ಭಾರತೀಯ ಜೆಸಿಸ್ ವಲಯ 15ರ ಮಧ್ಯಂತರ ಸಮ್ಮೇಳನದಲ್ಲಿ ಜೆಸಿ ಪಂಜಾಬ್ ಪಂಚಶ್ರೀ ವಲಯ ಮಟ್ಟದಲ್ಲಿ ಅತ್ಯುತ್ತಮ ಘಟಕ ವಿನ್ನರ್ ಪ್ರಶಸ್ತಿ ಹಾಗೂ ಕಾರ್ಯಕ್ರಮ ವಿಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಬೆಳ್ಳಿ ಹಬ್ಬ ವರ್ಷಾಚರಣೆಯ ಸಂಭ್ರಮದಲ್ಲಿರುವ ಘಟಕವು ವ್ಯಕ್ತಿತ್ವ ವಿಕಸನದ ತರಬೇತಿಗಳ ಜೊತೆಗೆ ಆಯೋಜಿಸಿರುವ ಹುಚ್ಚುನಾಯಿ ರೋಗ ನಿರೋಧಕ ಲಸಿಕಾ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗಾಗಿ ಪ್ರೇರಣಾ ಶೈಕ್ಷಣಿಕ ಸರಣಿ ತರಬೇತಿಗಳು, ಸಂರಕ್ಷಣಾ ಎಂಬ ಸರ್ಕಾರಿ ಶಾಲಾ ಪೋಷಣಾ ಅಭಿಯಾನ, ಕ್ಷಯ ಮುಕ್ತ ಭಾರತ ಅಭಿಯಾನ, ಆರೋಗ್ಯ ಶಿಬಿರ ಮೊದಲಾದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಸಮ್ಮೇಳನದಲ್ಲಿ ವಲಯ 15ರ ವಲಯಾಧ್ಯಕ್ಷರಾದ ಜೆಸಿ ರಾಯನ್, ಉದಯ್ ಕ್ರಾಸ್ತಾ ಹಾಗೂ ಪ್ರಾಂತ್ಯ ಸಿಯ ಉಪಾಧ್ಯಕ್ಷರಾದ ಜಿಎಫ್ಟಿ ರವಿಚಂದ್ರ ಪಾಟಾಳಿ ಅವರು ಪ್ರಶಸ್ತಿಯನ್ನು ಜೆಸಿ ಪಂಜಾಬ್ ಪಂಚಶ್ರೀಯ ಘಟಕಾಧ್ಯಕ್ಷರಾದ ಜೆಎಫ್ಎಂ ಶಿವಪ್ರಸಾದ್ ಹಾಲೆಮಜುಲು ಅವರಿಗೆ ನೀಡಿ ಗೌರವಿಸಿದರು. ಜೊತೆಗೆ ಘಟಕದ ಕಾರ್ಯದರ್ಶಿ ಜೆಸಿ ಕೌಶಿಕ್ ಉಳ, ಪೂರ್ವ ಅಧ್ಯಕ್ಷರುಗಳಾದ ಜೆಸಿ ಸವಿತಾರ ಮುಡೂರು, ಜೆಸಿ ಶಶಿಧರ್ ಪಳಂಗಾಯ, ಜೆಸಿ ದಯಪ್ರಸಾದ್ ಚೀಮುಳ್ಳು, ಜೆಸಿ ಸೋಮಶೇಖರ್ ನೇರಳ, ಜೆಸಿ ಭರತ್ ನೆಕ್ರಾಚೆ, ಜೆಸಿ ಸುದರ್ಶನ್ ಪಟಾಜೆ, ಜೆಸಿ ತೀರ್ಥಾನಂದ್ ಕೊಡಂಕೇರಿ, ಜೆಸಿ ವಾಸುದೇವ್ ಮೈಲ್ಪಾಡಿ, ಜೆಸಿ ಚೇತನ್ ತಂಟೆಪಾಡಿ, ಜೆಸಿ ನಾಗಮಣಿ ಕೆದಿಲ ಉಪಾಧ್ಯಕ್ಷರಾದ ಜೆಸಿ ಲೋಕೇಶ್ ಅಕ್ತಿಕಟ್ಟೆ, ಜೊತೆ ಕಾರ್ಯದರ್ಶಿ ಜೆಸಿ ವಿಜೇಶ್ ಹಿರಿಯಡ್ಕ, ಕಾರ್ಯಕ್ರಮದ ನಿರ್ದೇಶಕರಾದ ಜೆಸಿ ದುರ್ಗಾದಾಸ್ ಕಡ್ಲಾರ್, ಸದಸ್ಯರುಗಳಾದ ಕುಸುಮಾಧರ ಕನ್ಯಾನ, ಜೆಸಿ ಪ್ರಕಾಶ್ ಅಲ್ಪೆ, ಸುಪ್ರೀತ್ ಗುಡ್ಡೆಮನೆ, ಆದಿತ್ಯ ಚಿದ್ಗಲ್, ಅಶ್ವಥ್ ಬಬ್ಲುಬೆಟ್ಟು, ಜೀವನ್ ಶೆಟ್ಟಿಗದ್ದೆ ಮತ್ತು ಹರ್ಷಿತ್ ಮುಂಡೋಡಿ ಅವರು ಉಪಸ್ಥಿತರಿದ್ದರು.